ಗ್ರಾಮ ಪಂಚಾಯತಿ ಕೊರೋನಾ ಟಾಸ್ಕ್ ಫೋರ್ಸ್ ಸದಸ್ಯರು ವೈದ್ಯರು ಆಶಾ ಕಾರ್ಯಕರ್ತರ ಪರಿಶ್ರಮದಿಂದ 152 ಕೊರೋನಾ ಪ್ರಕರಣ ಕಾಣಿಸಿಕೊಂಡ ಗೋಪಾಡಿ ಗ್ರಾಮ ಪಂಚಾಯತ್ ಕೊರೋನಾ ಮುಕ್ತವಾಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಕುಂದಾಪುರದ ಗೋಪಾಡಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೊರೋನಾ ನಿರ್ಮೂಲನಾ ಸಮಿತಿ ಹಾಗೂ ಕೊರೋನಾ ಸೇನಾನಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೊರೋನಾ ನಿರ್ಮೂಲನೆ ಹಿನ್ನೆಲೆಯಲ್ಲಿ ಗ್ರಾಮಗಳಿಗೆ ಜವಾಬ್ದಾರಿ ನೀಡುವ ಮೂಲಕ ಕೊರೋನಾ ವಿರುದ್ಧ ಹೋರಾಟಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದೆ. ಗ್ರಾಮ ಸಂಪೂರ್ಣ ಚಿತ್ರಣ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ತಿಳಿದಿರುವುದರಿಂದ ಕೊರೋನಾ ಹತೋಟಿಗೆ ಸಹಕಾರಿಯಾಗಿದೆ ಎಂದರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 16 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿದ್ದಾರೆ. ಇದು ಕೂಡ ಒಂದು ಸರ್ವೆ ಮಾಡಿ ಇಟ್ಟುಕೊಳ್ಳೋದು ನಾವು ಒಳ್ಳೆಯದು ಅಂತ ನನ್ನ ಅಂದಾಜು. ನಮ್ಮ ಜಿಲ್ಲೆಯಲ್ಲಿ ಈಗ ಮಾಡ್ತಾ ಇರ್ತೇವೆ, ರಾಜ್ಯದಲ್ಲಿ ಈಗ ಮಾಡ್ತಾ ಇದ್ದೇವೆ. ಆದರೆ ಜಿಲ್ಲೆಯಲ್ಲಿ, ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಲ್ಲಿ ನಾವು ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ವ್ಯಕ್ತಿಗಳ ಮತ್ತು ಮನೆಗಳ ಕುಟುಂಬಗಳ ಗುರುತ ಇರೋದು ನಮ್ಮ ಗ್ರಾಮ ಪಂಚಾಯತಿನ ಈ ಟಿವಿ ಮಾತ್ರ, ಬೇರೆ ಟಿವಿ ಇಲ್ಲ. ಉಳಿದವರೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ಒಂದು ಅಂತ ಹೇಳಿಕ್ಕೆ ನಮ್ಮಲ್ಲಿ ಖುಷಿ. ಯಾಕಂದ್ರೆ ಇನ್ನೂ ಕೂಡ ತುಂಬ ಕಡೆ ತುಂಬ ಕಠಿಣವಾದಂಥ ಪರಿಸ್ಥಿತಿ ಇದೆ. ನೀವೆಲ್ಲ ಶ್ರಮ ಪಟ್ಟಿದ್ದೀರಿ. ನಾನು ಎಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಜಾಸ್ತಿ ಇದೆ ಆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡೋದು ನನ್ನ ಕಾರ್ಯಕ್ರಮ ಕೊಟ್ಟು ಅದರಲ್ಲಿ ಅರ್ಥ ಇರೋದ್ರಿಂದ ನಿಮ್ಮಲ್ಲಿ ತೆಗಟ್ಟೆಗೆ ಒಂದು ಕೋಡಿಗೆಲ್ಲ ಒಂದು ಬರ್ತದೆ. ನನ್ನ ವಿನಂತಿ ಇರೋದು ಭಾಳ ಜಾಗ್ರತೆ ಮಾಡಿ. 3ನೇ ಅಲೆ ಬರ್ತದೆ ಅನ್ನುವಂಥ ಸೂಚನೆ ಇದೆ. 3ನೇ ಅಲೆ ಹೇಗೆ ಬರ್ತದೆ, ಯಾವ ರೀತಿ ಬರ್ತದೆ, 16 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಬರ್ತದೆ ಅನ್ನುವಂಥದ್ದು, ಅಥವಾ